ಮಾಡ್ಕೊಂಡು ತುಳುನಾಡು ಎಂದು ಕರೆಸಿಕೊಳ್ಳುವ ಕರಾವಳಿಯು 10 ಹಲವು ವೈಶಿಷ್ಟ್ಯಪೂರ್ಣ ಸಂಸ್ಕೃತಿಯನ್ನ ಹೊಂದಿರುವ ಪ್ರದೇಶ. ಕೃಷಿ ಪ್ರಧಾನವಾಗಿರುವ ಈ ನಾಡಿನಲ್ಲಿರುವ ಸಂಪ್ರದಾಯ ಆಚರಣೆಗಳು ತನ್ನದೇ ಆದ ಹಿನ್ನೆಲೆ ಮತ್ತು ಮಹತ್ವವನ್ನ ಹೊಂದಿದೆ. ಅಂತಹ ಆಚರಣೆಗಳ ಪೈಕಿ ಒಂದು ತುಳುನಾಡ ಭತ್ತದ ಗದ್ದೆಗಳಲ್ಲಿ ನಡೆಯುವ ಕಂಡಕೋರಿ ಅಥವಾ ಗದ್ದೆಕೋರಿ ಎಂದು ಕರೆಯಲ್ಪಡುವ ಸಂಪ್ರದಾಯ. ಗದ್ದೆಗಳು ಕಣ್ಮರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜನಮಾನಸದಿಂದ ದೂರವಾಗುತ್ತಿರುವ ಈ ಸಂಪ್ರದಾಯವನ್ನು ಉಳಿಸಿ ಮುಂದುವರೆಸಿ ಮುಂದಿನ ಪೀಳಿಗೆಗೆ ಅದು ಏನು ಎನ್ನುವುದನ್ನು ತೋರಿಸಿಕೊಡುವ ಪ್ರಯತ್ನ ಕೆಲವು ಮನೆತನಗಳು ಕುಟುಂಬಗಳಲ್ಲಿ ನಡೀತಾ ಇದೆ. ಇಂತಹ ಒಂದು ಮನೆತನ ಪುತ್ತೂರು ತಾಲೂಕಿನ ನೆಟ್ಟಣಿಗೆ ಮುಡ್ನೂರು ಗ್ರಾಮದ ಕರ್ನೂರು ಮೈರೋಳುವಿನ ನಡುಮನೆ ತರವಾಡು. ತಲೆ ತಲಾಂತರದಿಂದ ಬಂದಂತಹ ಗದ್ದೆಯಲ್ಲಿ ಕಂಡಕೋರಿ ಅಥವಾ ಗದ್ದೆಕೋರಿಯು ನವೆಂಬರ್ 13 ಭಾನುವಾರ ಸಂಭ್ರಮ ಸಡಗರದಿಂದ ನಡೆಯಿತು. ಕಂಡಕೋರಿ ಎನ್ನುವುದು ತುಳುನಾಡಿನ ಸಂಸ್ಕೃತಿಯೊಂದಿಗೆ ಸಮ್ಮಿಳಿತವಾಗಿರುವ ದೈವ, ಮಣ್ಣು, ಪ್ರಕೃತಿ ಆರಾಧನೆಯ ಅವಿಭಾಜ್ಯ ಅಂಗ. ಮಳೆಗಾಲದ ಬೇಸಾಯ ಮುಗಿದು ಸುಗ್ಗಿ ಬೆಳೆ ತೆಗೆಯಲು ನಾಟಿ ಮಾಡುವ ಮೊದಲು ಗದ್ದೆಯನ್ನ ಉಳುವ ಮುಕ್ತಾಯದ ದಿನವನ್ನ ಕಂಡದ ಕೋರಿ ಎಂದು ಕರೀತಾರೆ. ಗದ್ದೆಗಳ ನಡುವೆ ಬಾಳೆಗಿಡ ನೆಡುವ ಕ್ರಮ ಕಂಡದ ಕೋರಿ. ಧಾರ್ಮಿಕ ವಿಧಿಗಳು, ಕುಟುಂಬದ ದೈವ ದೇವರುಗಳಿಗೆ ಪ್ರಾರ್ಥನೆ ಸಲ್ಲಿಸಿ ಊರಿನ ಎತ್ತುಗಳನ್ನ ಗದ್ದೆಗೆ ಇಳಿಸಿ ಉಳುಮೆ ಮಾಡಿಸಲಾಗುತ್ತದೆ. ಬಳಿಕ ಉಳುಮೆ ಮಾಡಿದ ಗದ್ದೆಯ ನಡುವೆ ಬಾಳಿಯ ಗಿಡವನ್ನ ನೆಡುವ ಮೂಲಕ ಇದನ್ನ ಆಚರಿಸಲಾಗುತ್ತದೆ. ಅಡೂರು ಮಧುರು ಕಾವು ಕನ್ಪುರ 4 ಸಲ 4 ದೇವರೆಲ್ಲ ತುಂಬಿರ್ತೀವಿ. ರಾಮದೇವರಾಯನ ಆ ಪಂಚಲಿಂಗೇಶ್ವರ ದೇವರೆಲ್ಲ ತುಂಬಿರ್ತೀವಿ. ಈ ಜಾಗಟ್ಟು ಆ ಹಿರಿಯರು 3 ತಿಂಗಳ 3 ಉಳ್ಳಾಗಲ ಅಕ್ಲೆಲ್ಲ ತುಂಬಿರ್ತೀವಿ. ನಮ್ಮ ತರವಾಟಿತ್ತಿನ ಆ ಅಣ್ಣಪ್ಪ ಸ್ವಾಮಿ ಇಲ್ಲ ಅಕ್ಲೇ ತುಂಬಿರಲಿಲ್ಲ, ಆ ಪಂಜುರ್ಲಿಲ್ಲ, ಜನ ಪಿಲ್ಸ ಮುಟ್ಟಿಲ್ಲ, ಅಪ್ಪ ವಾಸನ ಮೂರ್ತಿನ ಅಕ್ಲೆಲ್ಲ ತುಂಬಿರಲಿಲ್ಲ. ಈ ಶಕ್ತಿಯ ದೇವಿಲ್ಲ ತುಂಬಿರ್ತೀವಿ. ನಮ್ಮ ಪೂರ ಇದೆ ಆಗಲು ಮಲ್ತೊಂದು ಚಾಕ್ರಿ ನಮ್ಮ ಮಾಲ್ಪನ ಐತೆ ನಮ್ಮ ಏತ ಹೆಚ್ಚಿಗೆ ಮೀಪು ಆಗಲು ಮಾಲ್ಪನ ಚಾಕ್ರಿ ಹೆಚ್ಚಿಗೆ ಮೀತಿಲ್ಲ ಪೂರ ನಮ್ಮನ್ನು ಚಾಕ್ರಿ ಮಾಲ್ಪನ ಇದೆ ಆಲೋನ್ ತೊಂದರೆ ಕೊರತೆ ಕಾತ್ರ ರಕ್ಷಣೆ ಆಲ್ತು ಕೊರ್ಪಣಂಚಿನ ಪುಣ್ಯಗಿರ್ತಿ ಆ ದುಂಬು ತತ್ತೊಂತು ಹೋಗಿ ನಂಚಿನ ಆ ಗುರಿ ಇದಾಗಲಿ ನಮ್ಮ 10 ಕೊಡ್ತು ನಮ್ಮ ಪ್ರಾರ್ಥನೆ ಮಾಡ್ತಾನೆ ಇಂಚಿನ ಈ ಜಾಗಟ್ಟಿನ ಸತ್ಯಗಳು ಈ ಕಂಚಿಗಂಡವು ಮಿಂಚಿ ಪೂಕರ ಬಾರ್ನಡಿ ನಮಗೆ ಏರಿಯಲ್ಲ ದಾಲ ಬುದ್ಧಿಮುಟ್ಟು ಕೊರತೆ ಕಾತ್ರ ರಕ್ಷಣೆ ಆಲ್ತು ನಮ್ಮ ಕೋಯಿನಲ್ಲಿ ಬರ್ತನಲ್ಲಿ ನಮ್ಗೆ ದಾಲ ಒಂಜಿ ವಿಜ್ಞಾನೀನಾರ್ದತ್ತು ಬರದಲ್ಲಿಗಿನ ಕಾತ್ರ ರಕ್ಷಣೆ ಆಲ್ತು ಶತಕಾಲ ನಮ್ಮನ್ನು ದೀರ್ಘಾಯುಷ ನೀಡಿತು ಇಂದೇರ್ತಲ್ಲ ಮಲ್ಲಾಪುಟೆ ಈ ಸಂಸಾರಗೂ ಈ ಬತ್ತಿಂಚಿನ ಸಭೆಕ್ಕೆ ಮಾಂತೇರಿಲ್ಲ ಉದ್ಧಾರ ಮಾಡ್ತು ನಾನದುಂಬಕ್ಲ ಈ ಕರ್ನೂರು ಗುತ್ತದ ಮಣ್ಣು ಉತ್ತಾರ ಅಭಿವೃದ್ಧಿ ಆತ ಮಾತು ಕೊಟ್ಟಂಚಿನ ಪುಣ್ಯಗತಿ ಈ ಸತ್ಯಗಳಿಂದ ನಮ್ಮ ಪತ್ತಿ ಪ್ರಾರ್ಥನೆ
ನಡುಮನೆ ತರವಾಡು ಮನೆಯಲ್ಲಿ ತಲೆ ತಲಾಂತರದಿಂದ ಕಂಡಕೋರಿ ಆಚರಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಮೇಗಿನ ಮನೆ, ಕೆಳಗಿನ ಮನೆ, ಕರ್ನೂರು ಬಾವ, ಕರ್ನೂರು ಚಟ್ಟೋಡಿ ಮತ್ತು ನಡುಮನೆ ಹೀಗೆ 5 ಮನೆಗಳ ಒಟ್ಟು ಸೇರುವಿಕೆಯಲ್ಲಿ ನಡುಮನೆ ಮೂರ್ತಿಮಾರ್ ನಡುಮನೆಯ ಗದ್ದೆಯಲ್ಲಿ ಈ ಆಚರಣೆ ನಡೆಯುತ್ತದೆ. ಹಿರಿಯರು ಆಚರಿಸಿಕೊಂಡು ಬಂದ ಸಂಪ್ರದಾಯವನ್ನ ಇಂದಿಗೂ ಕುಟುಂಬದ ಸದಸ್ಯರು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬರುತ್ತಿದ್ದಾರೆ. ಪ್ರತಿ ವರ್ಷ ತುಲಾ ಮಾಸ ಅಂದ್ರೆ ತುಳುವಿನ ಬೋಂತೆಲ್ ತಿಂಗಳ 27-28ರಂದು ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ಈ ದಿನದ 1 ವಾರ ಮೊದಲು ಮುಹೂರ್ತ ನಿಗದಿಪಡಿಸಲಾಗುತ್ತದೆ. ನಿಗದಿಪಡಿಸಿದ ಬಳಿಕ ಇದನ್ನ ನೆರವೇರಿಸಬೇಕಾದ ಕುಂಟಾರಿನ ಕಾಪಾಡ ಜನಾಂಗಕ್ಕೆ ಸೇರಿದವರಿಗೆ ಕುಟುಂಬಸ್ಥರು ಹೇಳಿಕೆ ನೀಡುತ್ತಾರೆ. ಇವರನ್ನ ತುಳುವಿನಲ್ಲಿ ಬಾರೆಪಾಡುನಕ್ಲು ಅಂದ್ರೆ ಗಿಡ ಹಾಕುವವರು ಎಂದು ಕರೆಯಲಾಗುತ್ತದೆ. ಜೊತೆಗೆ ಇದರಲ್ಲಿ ಪಾಲ್ಗೊಳ್ಳುವಂತಹ ಮಣಿಯಾಣಿಯವರು, ಪೂಜಾರಿಯವರಿಗೆ ಆಮಂತ್ರಣವನ್ನು ನೀಡಲಾಗುತ್ತದೆ. ಇನಿ ಕಾಂಡೆ ಅಲ್ಪ ಸತ್ಯ ಮಂಟಪ ಉಂಡು. ಆ ಸತ್ಯ ಮಂಟಪ ಇಟ್ಟು ದುಂಬುದಾಗ್ಲು ಬಟ್ರನಾಗ್ಲು ಕುಳ್ಳುದು ಅಕ್ಲು ಕಂಡದವರಿ ತೂಂದಿತ್ತಿನ ಜಾಗೆಗೆ ಮಾಲಂಕಿದ ಬಟ್ರನಿಗೆ ಅಕ್ಲು ಬತ್ತದ ತೂದು ಐನು ಪೂರ ಅಕ್ಲು ವ್ಯವಸ್ಥೆ ಅಂತ ತೂದು ಅಂತ ಸಂತೋಷ ಪಡುತ್ತೆ. ಅಕ್ಲು ಬಂಡ ಅಂತ ಪರುತ್ತು ಪೊಂದಿತ್ತೇರು ಅಂಚ ಅವು ಸತ್ಯ ಮಂಟಪ ಇನಿ ಕಾಂಡೆ 7:30 ಗಂಟೆಗೆ ಐನು ಶುದ್ಧ ಮಲ್ತದು. ಅಂಚಿನ ಪೊಡ್ದಾಗ ಅಕ್ಲು ಐನು ಜತ್ತದು ಅಕ್ಲು ಎಂಚಿನ ಬೋಡ ಐನು ಪೂರ ಮಲ್ತದು ಶುದ್ಧಾಚಾರ ಮಲ್ತದು. ಪಿರ ಎಂಕ್ಲೆ ಐನು ಇಲ್ಲಿಟ್ಟು ಮಿತ್ತಲ್ಲಾಳೆ ಹಿಡಿದು ಒಂದು ಬಾರೆ ಕೊಂಡ್ರು ಅಂತ ಕ್ರಮ ಉಂಟು. ಆ ಬಾರೆ ಎಂಕ್ಲ ಕೇಣಿಯ ರಜಿ ಬಾರೆ ಅಕ್ಲೆ ಪೋತು ಕೇಂಡದು ಕೋಡೆ ಪೋತು ಪಂಡದು ಅಂತ ಬತ್ತದು ಇನಿ ಪೋತು ಬಾರೆ ಕೊಣತ್ತದು ಮುಳ್ಳು ದೀತು ಐಕ್ ಅಲ್ತು ಒಂದು ಸೇಡಿ ಮಣ್ಣು ಬರ್ಕೊಂಡು ಸೇಡಿ ಮಣ್ಣು ಕೊಣತ್ತದು. ನಾಗನ ಸಾನ್ನಿಧ್ಯ ಉಂಟು. ನಾಗನ ಸಾನ್ನಿಧ್ಯಾಗ ಐಕ್ ಸೇಡಿ ಹಾಕದು ಬುಕ್ಕ ಈ 3 ಒಗ್ವೇಲಿಂದು ಈ 3 ಸತ್ಯಗಳನ್ನ ಜಾಗೇನೆ 3 ಅನ್ಪುಣ ಐಕ್ 3 ಒಗ್ವೇಲಿಂದು ಅವು ಸತ್ಯ ಮಂಟಪ ಐಕ್ಯ ಸೇಡಿ ಬಂದು ಹಾಕದು ಅಂತ ಅಂದು ಬಾಳ್ತು. ಮಧ್ಯಾಹ್ನ ಬಾರೆ ಆಡಿನ ಕ್ರಮ ಉಂಟು. ಐಕ್ಯ ದುಂಬು ಒಂದು ಪಟ್ಟಿ ಗೊರ್ಮ ಅಂತ ಉಂಟು. ಪಟ್ಟಿ ಗೊರ್ಪಣೆ ಆಡ ಯಜವಾನಿ ದೆತ್ತು ಕೊಡ್ತು ಐನು ಪೂಜಾರಿನ ಕೈಟು ಕೊಡ್ತು. ಪೂಜಾರಿ ಈ ಬಾರೆ ಆಡಿನ ಮಾನಿನಾಕ್ಲೆ ಕೊರಡು ಆಕಲ ಮುಂದುವರ್ಸಾಪೇರು ಎಂಜ ಬಾರೆ ಆಡಿನ ಕ್ರಮವನ್ನು ಮುಂದುವರ್ಸಾಪೇರು. ಮುಂದುವರ್ಸ ಐಕ್ಯ ಬುಕ್ಕ 2 ಬೋರ್ಲೇನು ಅಂತ ಎರಡು ಕಂಡೋಡು ಐನು ಶುದ್ಧಾಚಾರ ಮಾಡ್ತದೆ. ಮಣಿಯಲ್ಲ ಪೂಜಾರ್ಲ ಬುಕ್ಕ ಊರ್ದು ಐನು ಇಲ್ಲಾರ್ದಾಗ್ಲ ಸೇರಿದು ಐನು ಶುದ್ಧಾಚಾರ ಮಾಡ್ತದೆ. ಐನು ಮಿತ್ತ ಬರ್ತದೆ ಬುಕ್ಕ ಬಾರೆ ಆಡ್ತು ಆಕಲ ಕ್ರಮ ಮೂಜಿ ದಿನ ಶುದ್ಧಾಚಾರ ಒಟ್ಟು ಇಪ್ಪುಂಡು ಏಪ ಎಲ್ಲ ಮೂಜಿ ತಾಂಡಿ ಆಕಲು ನೀರು ಕಂಡೋಡ್ತು ನೀರು ಬಿಡಿಯುಕ ಎಂಕಲ ಜಪ್ಪೊಳಿ ಆತರ ಎಂಕಲ ಜಪ್ಪ್ಯಾರಜ್ಜಿ. ಕಂಡದ ಕೋರಿಗೆ ನಿಗದಿಯಾದ ದಿನಕ್ಕಿಂತ ಹಿಂದಿನ ದಿನ ಕಾಪಾಡರ ತಂಡವು ನಡುಮನೆ ತರವಾಡಿಗೆ ಆಗಮಿಸುತ್ತದೆ. ಅವರು ಬಂದು ಊರಿನವರಿಗೆ ಕಂಡದ ಕೋರಿಯ ಬಗ್ಗೆ ತಿಳಿಸುವ ಕಾರ್ಯ ಮಾಡುತ್ತಾರೆ. ಜೊತೆಗೆ ಅದೇ ದಿನ ರಾತ್ರಿ ಬಿತ್ತನೆ ಮಾಡಬೇಕಾದ ಬೀಜವನ್ನ ನೆನೆ ಹಾಕುವ ಸಂಪ್ರದಾಯವಿದ್ದು ಅದನ್ನು ಕೂಡ ನೆರವೇರಿಸಲಾಗುತ್ತದೆ. ಜೊತೆಗೆ ಬಾಳೆ ಹಾಕುವವರಿಗೆ ಪಾಸದ ನುಪ್ಪು ಅಂದ್ರೆ ವೃತಾಚರಣೆಯ ಉಪಹಾರವನ್ನ ಒದಗಿಸಲಾಗುತ್ತದೆ. ಈ ಮೂಲಕ ಅವರು ಅವರ ಧಾರ್ಮಿಕ ಕೆಲಸಗಳಿಗೆ ಮುಂದಾಗ್ತಾರೆ. ಇನಿ ಕಾಂಡೆ ಅಲ್ಪ ಸತ್ಯ ಮಂಟಪ ಉಂಡು. ಆ ಸತ್ಯ ಮಂಟಪ ಇಟ್ಟು ದುಂಬುದಾಗ್ಲು ಬಟ್ರನಾಗ್ಲು ಕುಳ್ಳುದು ಅಕ್ಲು ಕಂಡದವರಿ ತೂಂದಿತ್ತಿನ ಜಾಗೆಗೆ ಮಾಲಂಕಿದ ಬಟ್ರನಿಗೆ ಅಕ್ಲು ಬತ್ತದ ತೂದು ಐನು ಪೂರ ಅಕ್ಲು ವ್ಯವಸ್ಥೆ ಅಂತ ತೂದು ಅಂತ ಸಂತೋಷ ಪಡುತ್ತೆ ಅಕ್ಲು ಬಂಡ ಅಂತ ಪರುತ್ತು ಪೊಂದಿತ್ತೇರು ಅಂಚ ಅವು ಸತ್ಯ ಮಂಟಪ ಇನಿ ಕಾಂಡೆ 7:30 ಗಂಟೆಗೆ ಐನು ಶುದ್ಧ ಮಲ್ತದು. ಅಂಚಿನ ಪೊಡ್ದಾಗ ಅಕ್ಲು ಐನು ಜತ್ತದು ಅಕ್ಲು ಎಂಚಿನ ಬೋಡ ಐನು ಪೂರ ಮಲ್ತದು ಶುದ್ಧಾಚಾರ ಮಲ್ತದು. ಪಿರ ಎಂಕ್ಲೆ ಐನು ಇಲ್ಲಿಟ್ಟು ಮಿತ್ತಲ್ಲಾಳೆ ಹಿಡಿದು ಒಂದು ಬಾರೆ ಕೊಂಡ್ರು ಅಂತ ಕ್ರಮ ಉಂಟು. ಆ ಬಾರೆ ಎಂಕ್ಲ ಕೇಣಿಯ ರಜಿ ಬಾರೆ ಅಕ್ಲೆ ಪೋತು ಕೇಂಡದು ಕೋಡೆ ಪೋತು ಪಂಡದು ಅಂತ ಬತ್ತದು ಇನಿ ಪೋತು ಬಾರೆ ಕೊಣತ್ತದು ಮುಳ್ಳು ದೀತು ಐಕ್ ಅಲ್ತು ಒಂದು ಸೇಡಿ ಮಣ್ಣು ಬರ್ಕೊಂಡು ಸೇಡಿ ಮಣ್ಣು ಕೊಣತ್ತದು. ನಾಗನ ಸಾನ್ನಿಧ್ಯ ಉಂಟು. ನಾಗನ ಸಾನ್ನಿಧ್ಯಾಗ ಐಕ್ ಸೇಡಿ ಹಾಕದು ಬುಕ್ಕ ಈ 3 ಒಗ್ವೇಲಿಂದು ಈ 3 ಸತ್ಯಗಳನ್ನ ಜಾಗೇನೆ 3 ಅನ್ಪುಣ ಐಕ್ 3 ಒಗ್ವೇಲಿಂದು ಅವು ಸತ್ಯ ಮಂಟಪ ಐಕ್ಯ ಸೇಡಿ ಬಂದು ಹಾಕದು ಅಂತ ಅಂದು ಬಾಳ್ತು. ಮಧ್ಯಾಹ್ನ ಬಾರೆ ಆಡಿನ ಕ್ರಮ ಉಂಟು. ಐಕ್ಯ ದುಂಬು ಒಂದು ಪಟ್ಟಿ ಗೊರ್ಮ ಅಂತ ಉಂಟು. ಪಟ್ಟಿ ಗೊರ್ಪಣೆ ಆಡ ಯಜವಾನಿ ದೆತ್ತು ಕೊಡ್ತು ಐನು ಪೂಜಾರಿನ ಕೈಟು ಕೊಡ್ತು. ಪೂಜಾರಿ ಈ ಬಾರೆ ಆಡಿನ ಮಾನಿನಾಕ್ಲೆ ಕೊರಡು ಆಕಲ ಮುಂದುವರ್ಸಾಪೇರು ಎಂಜ ಬಾರೆ ಆಡಿನ ಕ್ರಮವನ್ನು ಮುಂದುವರ್ಸಾಪೇರು. ಮುಂದುವರ್ಸ ಐಕ್ಯ ಬುಕ್ಕ 2 ಬೋರ್ಲೇನು ಅಂತ ಎರಡು ಕಂಡೋಡು ಐನು ಶುದ್ಧಾಚಾರ ಮಾಡ್ತದೆ. ಮಣಿಯಲ್ಲ ಪೂಜಾರ್ಲ ಬುಕ್ಕ ಊರ್ದು ಐನು ಇಲ್ಲಾರ್ದಾಗ್ಲ ಸೇರಿದು ಐನು ಶುದ್ಧಾಚಾರ ಮಾಡ್ತದೆ. ಐನು ಮಿತ್ತ ಬರ್ತದೆ ಬುಕ್ಕ ಬಾರೆ ಆಡ್ತು ಆಕಲ ಕ್ರಮ ಮೂಜಿ ದಿನ ಶುದ್ಧಾಚಾರ ಒಟ್ಟು ಇಪ್ಪುಂಡು ಏಪ ಎಲ್ಲ ಮೂಜಿ ತಾಂಡಿ ಆಕಲು ನೀರು ಕಂಡೋಡ್ತು ನೀರು ಬಿಡಿಯುಕ ಎಂಕಲ ಜಪ್ಪೊಳಿ
ಆತನಡೆ ಎಂಕ್ಲೆ ಜಪ್ಪ್ಯಾರಜ್ಜಿ. ಇದಾದ ಬಳಿಕ ಕಂಡಕೋರಿ ನಡೆಯುವ ದಿನದಂದು ಈ ಕುಟುಂಬದ ಗದ್ದೆಯ ಪಕ್ಕದಲ್ಲಿರುವ ಸತ್ಯಮಂಟಪ ಎನ್ನುವ ಜಾಗದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುತ್ತವೆ. ಬೆಳಗ್ಗೆ ಶುದ್ಧೀಕರಣ ಮಾಡಿ ಕುಟುಂಬಕ್ಕೆ ಸಂಬಂಧಿಸಿದ 5 ಮನೆಗಳ ಪೈಕಿ ಮೇಲಿನ ಮನೆಯಿಂದ ಬಾಳೆಗಿಡವನ್ನ ತರಲಾಗುತ್ತದೆ. ಜೊತೆಗೆ ಜೇಡಿ ಮಣ್ಣನ್ನ ತಂದು ನಾಗನ ಸಾನ್ನಿಧ್ಯಕ್ಕೆ ಪ್ರೋಕ್ಷಣೆ ಮಾಡಲಾಗುತ್ತದೆ. ಬಳಿಕ ಪ್ರಾರ್ಥನೆ ನೆರವೇರಿಸಿ ಪಟ್ಟಿಕೊರ್ಪುನು ಎನ್ನುವ ಕ್ರಮವನ್ನ ನೆರವೇರಿಸಿದ ಬಳಿಕ ಬಾಳೆ ಹಾಕುವ ಕ್ರಮವನ್ನ ನೆರವೇರಿಸಲಾಗುತ್ತದೆ. ಇನ್ನು ಈ ಆಚರಣೆಯಲ್ಲಿ ಪಾಲ್ಗೊಳ್ಳುವ ಕಾಪಾಡ ಕುಟುಂಬವು ವಂಶ ಪಾರಂಪರ್ಯವಾಗಿ ಈ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾ ಬಂದಿದೆ. ನಡುಮನೆ ಕುಟುಂಬಸ್ಥರು ಕೊಟ್ಟ ತಾಂಬೂಲ ಆಮಂತ್ರಣವನ್ನ ಸ್ವೀಕರಿಸಿ ಈ ಕುಟುಂಬದ ಸದಸ್ಯರು ಕಂಡಕೋರಿ ನಡೆಯುವ ಗುತ್ತುಮನೆಗೆ ಬರ್ತಾರೆ. ಹಿರಿಯರು ಅನುಸರಿಸ್ತಾ ಇದ್ದ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಇವರು ಉಪವಾಸ ವ್ರತಾಚರಣೆ ಶುದ್ಧಾಚಾರದಲ್ಲಿ ಇದ್ದುಕೊಂಡು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತೊಂದು ವಿಶೇಷ. ದುಂಬು ತಕ್ಲ ಮಲ್ತನ ಕ್ರಮಕ್ಕೂ ಸರಿ ಉಂಡೋ ಇಜ್ಜೊಂದು ಎಂಕಲೆ ತೀರಿ ಅಂದು ಆಂಟ ಎಂಕಲ್ನ ನಂಬಣಿಗೆ ಇಂಚ ಮಂಟ ಈ ಜಾಗಡ್ ಮಲ್ತನ ಕಾರ್ಯ ಅವು ಮೂಲಿತನ ಸರ್ವ ಮಾಯಗಾರರಿಗೆ ಅರ್ಪಣೆ ಆವುಡು ಅನ್ಪುಣಂಚಿನ ಕಾರ್ಯ ಉಟು ಎಂಕಲ ಮಲ್ತೊಂದುಲ್ಲ ನನ ದುಂಬುಗುಲ ದ್ವೇ ಪ್ರಕಾರ ಉಟು ಮಲ್ಪ್ಯರಾಗ ಅನುಕೂಲ ದೇವೇರಾತ್ಲ ದೈವಲಾತ್ಲ ಎಂಕಲಿಗೆ 4 ನಡೆ ಎಲ್ಪನ ಅಂಬುತ ಉಲಾಯಿ ಒಂಜಿ ಕುಂದು ಕೊರತೆ ಬರಂತು ಲೆಕ್ಕ ಕತ್ತು ಕೊರಡು ಅಂತ ದೇವರ ಟೆಂಕಲ ಬಿಡೋನು ಒಂಜಿ ದಿನ ಕುದುಂಬು ಬರ್ಪ ಆಯ್ ಬೆಟ್ಟಿಗೆ ತರವಡ್ದ ಬರಿಯರ ದುಂಬುಗು ಎರು ಪಣ್ಯರಾಗ ಐಲ್ ಇಲ್ಲಿಗೆ ಬೋದು ಹೇಳಿಕೆ ಕೊರಪ ಎಲ್ಲೇ ಕಂಡಕೋರಿ ಉಂಡು ಕಂಡಕೋರಿಗೆ ಇರು ಕೊರಡು ಆ ಹೇಳಿಕೆ ಪ್ರಕಾರ ಪಂಡಿತು ಪೋಯಿ ನಡೀತ ಬಕ್ಕ ಪಣ್ಣ ಮನದ್ದನಿಗೆ ಎಂಕಲ ಬೈಯಡು ಬರ್ಪ ಬೈಯಡು ಬತ್ತದು ಮೂಲು ಮೀತು ಜೆತ್ತದು ಆ ಮಲ್ಪಡೆನ ಚಾಕಿರಿಗೆ ಸರಿಯಾತು ಅನ್ಸರಿಸಂತು ಎಂಕಲ ಮಲ್ಪಣಂಚಿನ ಚಾಕಿರಿ ಅವು ಇನಿ ಮಧ್ಯಾಹ್ನ ಮುಹೂರ್ತ ದೂದೆ ಮಲ್ಪಣಂಚಿನ ಕಾರ್ಯ ಮಧ್ಯಾಹ್ನ ಅನಗ ಏರು ಗಿಡಪ್ಪನಕ್ಲೆ ಗಿಡಪ್ಪೀರು ದಪ್ಪನಕ್ಲೆ ದಪ್ಪೀರು ಬಲಿಪುಣ ಅಕ್ಲೆ ಇತ್ತಂಡ ಬಲಿಪುಯರು ಪಾಲಾಯ್ತೇರು ಇತ್ತಂಡ ಪಾಲಾಯಿ ಮುಟ್ಟುವೇರು ಮಾಂತ ಮಲ್ತದು ಅವು ಮುಗಿನ ಹಿಡಿತ ಬೊಕ್ಕ ನಾನ ಆ ಬಾರೆ ಕಂಚಿ ಕಂಡೋಗು ವೆಂಚಿನ ಪೂಕರೆ ಪಾಡ್ನಾಡೆಗೆ ಪಟ್ಟಿ ಪತ್ತದು ಎಂಕಲ ದುಂಬು ದ್ವೇ ರೀತಿ ಮಲ್ಪುಣ ಬೇಲೆ ಅಂದು ಪಂಡತು ಗ್ರಹಿತಂತು ಮಲ್ತಂತು ಇಲ್ಲ ಇಂಕ್ಲೆ ಏಲಿಕೆ ಒಂಜಿ ವಾರಕ್ಕೂ ದುಂಬು ಅಕ್ಕಲು ಏಲಿಕೆ ಕೊರ್ಪೇರು ನಿಗಲು ಬತ್ತತು ನಿಗಲು ಹಿರಿಯಾಗ್ಲು ಮಾಲ್ತನಂಚಿನ ಚಾಕ್ರಿ ನಿಕ್ಕಲು ಮಲ್ಪಡು ಅವೇ ರೀತಿ ಎಂಕ್ಲ ಅಕ್ಕಲು ಬತ್ತದು ಐನು ಬಚ್ಚಿರಲ್ಲ ಒಂಜಿ ಬಜ್ಜೆಲ ಏಲಿಕೆ ಎಂಕ್ಲೆ ಕೊರ್ಪೇರು ಅಂಚ ಅಕ್ಕಲು ಬತ್ತದು ಆ ಬಾರಿ ದಿನ ಪನ್ಪೇರು ಅವೇ ದಿನ ತನ ಇಂಕ್ಲ ಬರ್ಪ ಬತ್ತದು ಸುರುಕು ಎಂಕ್ಲ ತರವಾಡಿ ಇಲ್ಲಿ ಬರ್ಪ ಐದು ಬುಕ್ಕ ಮಲ್ಪ ಈ ಗುತ್ತೂತ ಇಲ್ಲಾಲೆ ಏತುಂಡು ಆ ಇಲ್ಲ ಪೂರಾ ಇಲ್ಲಾಲೆ ಪೋಪ ಏರು ಬಣ್ಣಂತು ಅಂಚ ಅವೇ ದಿನತ್ತು ಬಯ್ಯಾಗಿ ಇಂಕಲ ತರವಾಡಿ ಇಲ್ಲಿಡು ಇಂಕಲಿ ಪಾಸದೊಂದು ಒಣಸುಂಡು ಆ ಪಾಸದ ಒಣಸ್ಸು ಸಾಧಾರಣ ಇಂಕಲ ಅಲ್ಪತ ಬಿತ್ತು ಒಂಜಿ ಕಟ್ಟಿರಂಡು ಆ ಬಿತ್ತು ಕಟ್ಟಿನ ಇದು ಬುಕ್ಕ ಆ ಪಾಸದೊಂದು ಇಂಕಲ ಬೆಪ್ಪ ಅವಾಗ ರೀತಿ ಆ ಪಾಸದೊಂದು ಹತ್ತೋಡು ಅಂಡ ಇಂಕಲ ಇಡೇ ಬತ್ತದು ಇಂಕಲ ಗುರಿಗಿರಿ ಆಗಲು ನೀಯೊಂದು ಪೋಪುನಂಜಿ ಗುರಿ ಉಂಡು ಆ ಗುರಿಟಿ ಮೀತು ಹೋತು ಪ್ರಾರ್ಥನೆ ಮಲ್ತಾತು ಇಂಕಲ ಆ ಪಾಸದೊಂದು ದೆಪ್ಪ ಅವು ಬಯ್ಯತ ದುಂಬನೆ ಅಂತ ಬಯ್ಯತ ಕಾರ್ಯಕ್ರಮ ಮಣತಾನಿ ಬಲ್ಪೋಗೆ ಇಂಕಲ ಕಾಂಡೆ ಲೆಕ್ಕದ ಮೀದು ಮುಲ್ಪ ಬಾತು ಶುದ್ಧ ಆತು ಮುಲ್ಪ ಬಾತದು ಇಂಕಲ ಐನು ಬಚ್ಚಿರಲ್ಲ ಒಂಜಿ ಬಜ್ಜೆ ಇಲ್ಲ ದೀರ್ತ ಮುಲ್ಪಂಕನಿ ಉರಿದಾಗಲೇ ನಂಬೋತು ಈ ಮೂರ್ತಿಗಳೆಲ್ಲ ನಂಬೋತು ಮುಲ್ಪಂಚಿನ ಇಂಚಿನ ತಡಸ್ಸೆತ್ತಿಲ್ಲ ಇಂಚಿನ ನಿಂತಿಲ್ಲ ಇಂಕ್ಲೇನು ಇಂಕಲ ಕಣ್ಣಿಗೆ ದಾಳ ತೋಜಿಯರ ಬಲ್ಲಿ ಇಂಕಲ ಆ ಕೆಲಸ ಮಲ್ಪನೆಗೆ ದಾಳ ಅಡಸನ ಬರಿಯಲ್ಲ ಬಲ್ಲಿಂದ ಇಂಕಲ ದುಂಬು ಪ್ರಾರ್ಥನೆ ಮಾಡ್ತದೆ ಇಂಕಲ ಈ ಕೆಲಸ ಶುರು ಅಲ್ಪ ಆ ಕೆಲಸ ಶುರು ಮಾಡ್ತೈತೆ ಇಂಕಲ ಬುಕ್ಕ ಇಂಕಲ ಕೆಲಸ ಅಂತ ಆನಾಯ್ದುಕ್ಕ ಇಂಕಲ ಮುಲ್ಪದ ಕೆಲಸ ಆತು ಇಂಕಲ ಮಿತ್ತಲ್ಲಾಡಿ ಪೋಪ ಮಿತ್ತಲ್ಲಾಡಿ ಪೋತು ಅಲ್ಪ ಪೋತು ಇಂಕಲ ಸುರುಕು ಅಲ್ಲ ಪೋತು ಬಾರೆ ಲೆಕ್ಕ ಆ ಬಾರೆ ಲೆಕ್ಕದಾತು ಐದು ಬುಕ್ಕ ಇಂಕಲ ಅಲ್ಲಿ ಚೇಡಿ ಕೊಟ್ಟಿರೋಂಡು ಇಡೀಗೆ ಚೇಡಿ ಹಾಕ್ಯಾರ ಅಂದು ಹಿಂದೈತೆ ಒಂದು ಬರ್ಪ ಐದೈತೆ ಅಲ್ಲಿ ಚಾ ಅಂತ ಪರದು ಬತ್ತದು ಐದು ದುಃಖ ಬತ್ತದ ಇಂಕಲ ಗುರಿರಿ ಆಗಲಿ ನಮ್ಮೊಂದು ಹತ್ತನ ಪೂರ ಹಿರಿ ಆಗಲಿ ನಮ್ಮೊಂದು ಹತ್ತ ನಿಂಚಿನ ಆ ದೆಯ್ಯೋಕುಲೆಗೆ ಕಟ್ಟುಕಲ ಇಂಕಲ ದಿಡ್ಪ ಅವು ಕರೀದು ಬತ್ತ ಇಂಕಲ ಈಡೆ ಬತ್ತ ಮುಲ್ಪ ಚೇಡಿ ನೋಡ್ತಾತು ಮುಲ್ಪ ಈ ಮೂರ್ತಿಗಳು ಚೇಡಿ ನೋಡ್ತಾತು ಅಂಚನೆ ಮುಲ್ಪ ಮೂರ್ತಿಗಳು ಲೇರು ಆ ಬಣಕ್ಕೂ ಬಪ್ಪ ಬಣಕ್ಕೂ ಬೋತ ಅಲ್ಲಿ ಚೇಡಿ ಹಾಕತ್ತು ಅವ ಅಂತ ಕರೀದಾತ ಇಂಕಲ ಉಪಾಸ ತರವಾಡಿ ಇಲ್ಲಾಡಿ ಪಾಪ ಅಲ್ಪಾರ್ದು ಬೋತು ಬತ್ತು ಚಾ ಪಾರದು ಬತ್ತದು ಉಪಾಸ ಇಂಕಲ ಬತ್ತದು ಮುಲ್ಪ
ಒಂತೆ ಒಂಜಿ ಅರ್ಧ ಗಂಟೆ ಕರಿದು ಮುಲ್ಪಂಕಲ ಮುಂಚೆನೆ ಪಾಪ ಮುಪ್ಪದ ಏರುತ ಕೆಲಸ ಪೂರ ಆ ಒಂದು ಬತ್ತುಂದು ಕಂಬಳದ ಪೂರ ಕೆಲಸ ಆ ಒಂದು ಬತ್ತುಂಡು ಅಪ್ಪ ಅವಂತ ಕರಿದ ಬತ್ತದ ಇಂಕಲ ಒಪಾಸ ಮೀಯರ ಪಪ್ಪ ಆ ಮೀತು ಬತ್ತದು ಒಪಾಸ ಮುಲ್ಪ ಬಾರಿ ಪಟ್ಟಿ ಬತ್ತುವ ಆ ಬಾರಿ ಪಟ್ಟಿ ಬತ್ತಡಂಟ ಇಂಕಲ ಪೂರೇರಿ ಆಗಲು ಮಾಲ್ತು ಇಂತನಂಚ ಆ ಬಾರಿ ಪಟ್ಟಿ ಬತ್ತಡಂಟ ಕಂಡೋರ್ ತೇರು ಮಿತ್ತು ದುಂಬು ಬರ್ತೋಡು ಆ ಬಾರಿ ಅಂತ ಪಟ್ಟಿ ಬತ್ತದಾತು ಒಪಾಸ ಇಂಕಲ ಪ್ರಾರ್ಥನೆ ಅಂತ ಇಂಕಲ ಬಾರಿ ಪಟ್ಟಿ ಬತ್ತದಾತು ಮುಲ್ಪ ಪ್ರಾರ್ಥನೆ ಅಂತ ಆತು ಒಪಾಸ ಇಂಕಲ ಪನ್ಪ ಏರು ಕಂಡು ಜಪ್ಪಾಡಂದು ಅವು ಅಂತ ಕರಿದಾತು ಪೂರ ಬಾರಿ ಪಟ್ಟಿದಾತು ಪತ್ತು ಆತು ಮುಲ್ಪ ಇಂಕಲ ಕಾರ್ಯಕ್ರಮ ಅಂತ ಕರಿದಾತು ಮಣಿ ಅನಿಲ ಪೂಜಾರ್ಲ ಆ ಅಕ್ಕಲ ಕ್ರಮನ ಮಾಲ್ತೊಂದು ಹೋಗಿರಿ ಇಂಚ ಪಾಸತೆ ಇರುವುದುಂಡು ಕಂಡೋಡು ಆ ಪಾಸತೆ ಇರಕ್ಕೂ ಅಗಲ ಕ್ರಮ ಪುರ ಮಾಲ್ತಾತು ಅಗಲ ಕ್ರಮ ಅಂತ ಕರಿದಾತು ಇಂಕಲ ಈ 3 ಜನ ಗುರಿಕೇರ್ನಕ್ಲು ಲೇರು ಆ 3 ಜನ ಪೋತು ಒರಿಯಾಟ ಬಾರೆ ಒರಿಯಾಟ ಕೊಟ್ಟು ಒರಿಯಾಟ ಆಯ್ತಾ ಒಂದು ಕಾಬೆ ಪುರ ಉಂಡು ಐನು ಪುರದ ಬತ್ತೊಂದು ಬತ್ತತೆ ಇಂಕಲ ಆ ಮಿಂಚಿ ಕಂಡೋಗು ಕಂಚಿ ಕಂಡೋಗು ಮಿಂಚಿ ಬೂಕೆಲ ಪಾಡು ನಂಚಿನ ಆ ಬಾರಿನ ಪಾಡತೆ ಇಂಕಲ ಆ ಮಾಂತೇರಿಗಳ ಆ ಒಂಜಿ ಇಂಕಲ ಪೂರೇರಿ ಆಗಲು ಮಾಲ್ತ ನಂಚಿನ ಒಂಜಿ ಕಂಡಗು ಆ ದನಿ ಗೊರ್ಪಣನುಂಡು ಆ 3 ಸರ್ತಿ ದನಿ ಗೊರ್ಪ ಆ ದನಿ ಗೊರ್ನಡೆಗೆ ಮಾಂತೇರಿಗಳ ಎಡ್ಡ ರೀತಿಯ ಅಗಲೇ ಸಂತೋಷ ಆಡಂದು ಇಂಕಲ ಅಗಲೇ ಸೀಕರ ಆಡಂದು ಇಂಕಲ ಪತ್ತಿ ಇತ್ತು ಪ್ರಾರ್ಥನೆ ಮಾಡ್ದಂದು ಅಡಕ್ಕೆ ಇಂಕಲ ಪೊರ್ಲೋಟೆ ಇಂಕಲೇನು ಒದಗಾತ ಕೊರಂದು ಇಂಕಲ ನೆಮ್ಮದಿಟೆ ಆ ಕಂಡೋರ್ದು ಬರ್ತದೆ ಇಂಕಲ ದುಮ್ಮನ ಇಂಕಲ ಇಲ್ಲಾಳು ಇರ್ತೀವಿ ಒಂದು ಚಾಯಗೆ ಒಣಸ್ಸು ದಾಲದ್ದಿ ಚೂರು ಪಚ್ಚೆ ಬದಿಂಜಿ ಚೂರು ಬೈಪಾದು ಐನು ಕಾಂಡೆ ಚಾಯ ಬರ್ತದೆ ಹತ್ತಂಡ ಮುಖ ಮಧ್ಯಾಹ್ನ ಒಣಸ್ಸಿಜ್ಜಿ ಮಧ್ಯಾಹ್ನ ಪಲಾರ ಅವು ಪಲಾರ ಅಂತ ಬಜಿ ಚಾಯ ನಿಮ್ಮದು ಮಲ್ತಾದಿಪ್ಪು ರಾತ್ರಿಗೆ ಮಾತ್ರ ಒಂಜಿ ಒಣಸ್ಸು ಅವು ಮಾತ್ರ ಪಲಾರದಂತೂ ಬೇತದಾಲ ಇಂಕಲೆ ವಿಶೇಷ ಆತು ಬೇತದಾಲ ಅಜ್ಜಿ ಮಾತಿ ಇಂಕಲ ಇನಿ ಬತ್ತನಕ್ಲೆ ಇಂಕಲ ಇಂಕಲ ಒಂಜಿ 7-8 ಜನ ಬತ್ತ ಇದ್ಯಾಂಡ ಇನಿ ಬರ್ಪಣ ಇಂಕಲ ಕಮ್ಮಿ ಅಂಡು ಜನ ಇದ್ಯಾಂಡ ಇಂಕಲ ಸಾಧಾರಣ ಒಂಜಿ ಇನಿ ಈ ಸಮಯಕ್ಕೆ ಬರ್ಪನಾಗಲಿ ಒಂಜಿ 10-25 ಜನ ಬರ್ಪೇರಿ ಇನಿ ಅಂದ್ರೆ ಪರಿಹಾರ ಆಯ್ಜಿ ಅಕ್ಲೆ ಅಂತ ಅಂಚನ ಈ ಸರ್ತಿ ಒಂತ ಸಮಯ ಒಂತ ಜನ ಇಂಕಲ ಬತ್ತದಿಲ್ಲ ಅದನ್ನು ಅವು ಇಂಚೆ ಬತ್ತನಿಂದ ಇಂಕಲೆ ಗೊತ್ತಿದ್ದಿ ಇಂಕಲ ಪೂರೇರಿ ಆಗಲು ಮಾಲ್ತೊಂದಿದ್ರೆ ಅವು ಇಂಕಲ ಜಾತಿಗೆ ಬತ್ತನ ಉದಾಹರಣೆ ಅಂತ ಇಂಕಲ ಜಾತಿಗೆ ಬತ್ತನ ಅಂತ ಒಂದು ಮರಮ ಹಿಡಿಕಲೆ ಪಾಯರೇಜಿ ಜೋಕ್ಲೇರ್ತಿ ತುಂಬ ಪೂರೇರಿ ಆಗಲು ಮಾಲ್ತೊಂದಿದ್ರೆ ಜೋಕ್ಲೇರ್ತಿ ನಾನು ಇಂದು ಬೋಕಾರಿಂದ ಇಂಕಲ ಜೋಕ್ಲಿಗೆ ಒದಗಾತು ಬೋಪನ ಬೇತೆ ಕುಟುಂಬ ಅಂತ ಬೋಪುಜಿ ಅಂಚ ಇಂಕಲೇನೆ ಆವಡತಿ. ಇನ್ನು ಈ ಕುಟುಂಬಸ್ಥರ ಮಣ್ಣಿನ ಪ್ರೀತಿಗೆ ಊರಿನವರು ಕೂಡ ತುಂಬ ಮನಸ್ಸಿನಿಂದ ಸಹಕಾರ ನೀಡ್ತಾ ಇದ್ದಾರೆ. ಕಂಡಕೋರಿ ವೇಳೆ ಕೋಣಗಳನ್ನ ಓಡಿಸುವ ಕ್ರಮಕ್ಕೆ ಕೋಣಗಳ ಅವಶ್ಯಕತೆ ಇದ್ದು ಊರಿನ ಕಂಬಳ ಕೋಣಗಳ ಮಾಲಕರು ಕೃಷಿ ಅಭಿಮಾನಿಗಳು ತಮ್ಮ ಮನೆಯ ಕೋಣಗಳನ್ನ ಕರೆತಂದು ಓಡಿಸಿ ಸಹಕಾರ ನೀಡ್ತಾ ಇದ್ದಾರೆ. ಈ ಮೂಲಕ ಈ ಕುಟುಂಬದವರ ಜೊತೆಗೆ ತಾವು ಕೂಡ ಕೃಷಿ ಪ್ರಧಾನ ಭೂಮಿಗೆ ಗೌರವ ಸಲ್ಲಿಸುತ್ತಿದ್ದಾರೆ. ತುಳುನಾಡದ ಇತಿಹಾಸ ಈ ಕಂಬಳ ಅಂಚನೆ ಕೋರಿದಘಟ್ಟ ಭೂತಾರಾಧನೆ ಇಂದು ಮಾಂತ ಬಾರಿ ಪಿರಾವ್ ಬುರ್ತಿತ್ತು ಅವಂಡೈತೆ ಮಾಂತ ಇನಿ ಇತ್ತೆ 100% ಮಾಂತ ಅವು ಅಜೀರ್ಣವಾಸ ಹಿಡಿದ ಮಾಂತ ಜೀರ್ಣೋದ್ಧಾರ ಬತ್ತುಂಡು ಆ ತುಳುನಾಡ ಸೃಷ್ಟಿತ ನಮ್ಮ ಭೂಮಿ ಆ ದೆಟ್ಟು ನಮ್ಮ ದುಂಬುತ ಹಿರಿಯಾಕಳೆ ಕಾಲೋಟು ನಮ್ಮ ಮಾಲ್ತೊಂದಿತ್ತಿನ ಆ ಸಂಪ್ರದಾಯ ಉಂಡತ್ತ ಇನ್ನು ನಮ್ಮ ಒಂಜಿ ಕಾಲಗಳ ಇನ್ನು ಮರತ್ತು ಕುಳ್ಳಿರವಲ್ಲಿ ನಾನಂತ ಪೀಳಿಗೆಗೆ ಅವು ಎಂಚ ಆವಂತು ಬತ್ತೊಂದಿತ್ತು ಕಂಡು ನಂಕಲ ತೆರಿಯೋಡು ಅಂಚನೆ ನಮ್ಮನ ನಾನಂತ ಪೀಳಿಗೆತ ಆ ಜೋಕಳಿಗಳ ಮಾಂತ ಅವು ಒಂಜಿ ಮಾಂತ ಇನ್ನ ಒಂಜಿ ತೆರಿಯೋಡು ಈ ಕೆಲವು ಪೂಕಾರಿತ ಕಂಡೋಗಳು ಮಾಂತ ದುಂಬುತ ಮಾಂತ ಇತ್ತಿಂದ ಇನ್ನು ಮಾಂತ ಇತ್ತೆ ದೈದ ಹಿಡ್ತಾ ಒಳ ಇಜ್ಜಂತ ಇನ್ನೊಂದು ಸಂಪ್ರದಾಯ ಮಾಂತ ಅವು ಪೋಂಡು ಮಾಂತ ಇದೇನು ಐಕ್ ಬಾರಿ ಇತಿಹಾಸ ಒಟ್ಟೆ ಮಾಂತ ಅವು ಬಾರಿ ಪುದಾರ್ವಾಡ ಏನಂಚಿನ ಒಂಜಿಂದು ಏತೋ ಕಾಲದ ಬುಕ್ಕ ಉಂತುದಿತ್ತಂದ್ರೆ ಅವು ಇಂಕ್ಲೆ ಎಲ್ಲಿಡೆ ಮಾಲ್ತೋಯ್ತೀರಿ ಈ ವರ್ಷದ ಆಯ್ತಾ ಅಂಡ ಆಗ್ಲಿ ಅವು ಅಂಚಾರ ಬಳ್ಳಿ ಅವು ಆ ದುಂಬುತ ಸಂಪ್ರದಾಯದ ಪ್ರಕಾರ ಇಂಚ ಅವು ನಡ್ತೊಂದು ಬತ್ತೊಂದಿತ್ತು ಅಂಚನೆ ಆವಡು ಬಂಡತ್ತು ಲಿಂಗಪ್ಪ ಪೂಜಾರಿ ಇಟ್ಲ ಅಂಚನೆ ಮೋನಪ್ಪ ಸುವರ್ಣರಿಲ್ಲ ಉಮೇಶ್ ಸುವರ್ಣರಿಲ್ಲ ಬತ್ತದ ಕೇಂಡೊಂಡೇರಿ ಅಂಚನೆ ನಮ್ಮ ತಲೆವೈಲಿ ಕಾದರೆ ಬಿಹಾರಿ ಉಳ್ಳೇರಿ ಆರ್ಲೆ ಅಂಚನೆ ಆರಿಟ್ಲ ಬತ್ತದ ಕೇಂಡೊಂಡೇರಿ ನಿಗ್ಲು ಒಂಜಿ ಈ ಸರ್ತಿ ಒಂಜಿ ಇಂಕ್ಲೆ ಸಹಕಾರ ಮಾಡ್ಬೋಡು ಅವಂಡ ನಮ್ಮ ದುಂಬುತ ಸಂಪ್ರದಾಯ ಐನು ಬುಡಿಯರ ಬಳ್ಳಿ ಐನು ಒರಿತೊಂದು ಬರೋಡು ಒಂದು ಬಂಡತ್ತು ಅಗ್ಲಿ ಕೇರ್ನ ಪ್ರಕಾರ ಎಂಕಲೆ ಈ ಇರ್ಲಿನ ಮಾಲಿಕೆ ಇರಲ ಒಂಜಿ ಸಹಕಾರ ಮಾಲ್ಪೋಡು ಅವಂಡ ನಮ್ಮ ಏತೆ ಖರ್ಚು ವೆಚ್ಚ ಇತ್ತಿನಲ್ಲ ನಂಗೆ ನಷ್ಟ ಅಲ್ಲ ತೊಂದರೆ ಇಜ್ಜಿ ಅದಕ್ಕೆ ಒಂಜಿ ಸಹಕಾರ ಆಗಲೇ ಕೊರೋಡು ಅಂಡ ನಮ್ಮ ನಾನತ ಅಭಿವೃದ್ಧಿಗೆ ಅವು ಒಂಜಿ ಎಂದು ದಾಖಲಾಯ್ತು ಬರೋಡು ಅನ್ಪುಣದಿಟ್ಟು ಅಕ್ಲೆ ಕೇಂಡೊಂಡೇರಿ ಇಂಥದ್ದು ಎಂಕ್ಲೆ ಬತ್ತದಾಗ್ಲಿ ಒಂಜಿ ಒಂದು ಅಂತು ಅಂಡ ಭಾರಿ ಖುಷಿ ಅಂಡ ಎಂಕ್ಲೆ ಅಂಡ ಅಂದು ಎಂಕ್ಲೆಗೆ ನಾನಾ ದುಂಬುಗಳ ಇಂದು ನಡ್ತು ಇಂಚನೆ ನಡ್ತು ಬರೋಡು ಅನ್ಪುಣವಲ್ಲ ಎಂಕ್ಲೆಗಳೊಂಜಿ ಆಸೆ. ನಡುಮನೆ ತರವಾಡು ಮನೆಯು ತನ್ನದೇ ಆದ ವೈಶಿಷ್ಟ್ಯತೆಯನ್ನ ಕಾರಣಿಕ ಶಕ್ತಿಯನ್ನು ಹೊಂದಿದೆ.
ಹಿರಿಯರು ನಡೆಸುತ್ತಾ ಬಂದಿದ್ದ ಆಚರಣೆಯನ್ನ ಸಂಪ್ರದಾಯಕ್ಕೆ ಧಕ್ಕೆ ಬಾರದಂತೆ ಮುನ್ನಡೆಸಿಕೊಂಡು ಬರ್ತಾ ಇರುವ ಕುಟುಂಬಸ್ಥರು, ಯುವಕರ ತಂಡದ ಪರಿಶ್ರಮಕ್ಕೆ ಉತ್ತಮ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಮುಂದಕ್ಕೂ ಇದೇ ರೀತಿ ಬೆಳೆಯಲಿ ಎನ್ನುವ ಹಾರೈಕೆಯೂ ಲಭಿಸ್ತಾ ಇದೆ. ಅಂಚನೆ ಎಂಕ ಒಂದು 10 ವರ್ಷ ಅಂಡು ಈ ಆಚರಣೆ ಎಂಕ್ಲ ತೂಪಣೆ ಅಂಡ ಮೂರ್ತಿ ಮಾರು ನಡುಮನೆ ತರವಡತ ಸೇರಿ ಒಂದು ಒಟ್ಟಿಗೆ ಎತ್ತಿನಾಗಲಿ ಅಂಚನೆ ಮೂಜಿ ಕವರ್ ತಕ್ಲು ಉಳ್ಳೇರು ನಡುಮನೆ ತರವಟ್ಟು ಅಂಚಿನ ಸತ್ಯ ಭೂಮಿ ಒಂಜಿ ಮೂರ್ತಿ ಮಾರುತ್ತ ಭೂಮಿ ಅಂಡ ದುಂಬುದನ್ನ ಅಮ್ಮೇರ್ನ ಅಜ್ಜೇರ್ನ ಕಾಲೋಟು ಪುರಾತನೋಡು ಎಂಕ್ಲ ಜೋಕ್ಲಿಪ್ನ ತಗೊಂಡಿತ್ತು ನಾವು ಅಂಡ ಭಾರಿ ಆಚರಣೆ ಮಲ್ತೊಂದಿತ್ತೇರಿ ದುಂಬುದಾಕ್ಲು ಅವೇ ರೀತಿಲ್ಲ ಅವೇ ಆಚರಣೆ ಇತ್ತದ ಜವಣೀರು ಮಲ್ಪೇರಿಂದಂಡ ಮಾತ್ರ ಒಂಜಿ ವಿಶೇಷ ಇನ್ನು ಸಂಗತಿ ನಂಡ ಇತ್ತೆ ಎಲ್ಲ ದುಂಬು ಜಪ್ಪುಜೇರು ಅಂದ್ರೆ ದುಂಬುದತ್ತು ಮೂರ್ತಿಮಾರ ನಡುಮನೆ ಮೂರ್ತಿಮಾರ್ತ ಜವಣೀರು ಜಪ್ಪು ಇರತ್ತ ಆ ಜತ್ತದ ಒಂದು ಪೊರ್ಲುದ ಕಾರ್ಯಕ್ರಮ ಮಲ್ಪಿರತ್ತ ಅವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದ ಜನಕ್ಲೆಗೆ ಒಂದು ಭಾರಿ ಸಂತೋಷದ ಒಂದು ದಂಡ ಎಂಕ್ಲೆಗೆ ಭಾರಿ ಪೋಡಿ ಎತ್ತಿನ ಅವರ ಕೊರೋನಾ ಬರ್ತದೆ ಯಾ ಜಯವಾದನದ ಆಚರಣೆ ಅವರು ಉಂತುಂಡು ಅಂತ ಎಂಕ್ಲೆ ಮನಸ್ಸಿಗೆ ಭಾರಿ ಬೇಜಾರು ಇತ್ತು ದೇವರು ಮಾತ ಆ ಕೊರೋನಾದ ನೆನ್ನೆ ಸೀಕನು ಪೂರ ದೂರ ಮಾಡ್ತು ಇತ್ತೆ ಮಾತಾ ತರವಾಡ್ದಾಗ್ಲಿಗೆಲ್ಲ ಒಂದು ಆಚರಣೆ ಮಾಡ್ಕೊಂಡು ಅನುಕೂಲ ಅಂತ ಕೊಡ್ತಾರೆ ಆ ದೇವರು ಅಂಚನೆ ಎಂಕ್ಲ ನಡುಮಣದ ದೈವದೇವರಲ್ಲ ಆ ಮೂರ್ತಿ ಮಾರ್ತ ಮಣ್ಣದ ದೈವದೇವರಲ್ಲ ಎಂಕ್ಲೆ ಪೂರ ಈ ಜವನೇರಿ ಕುಸಿದ ಒಂದು ಮನಸ್ಸು ಕೊರತು ಹೊರಲೂಟ ಆಚರಣೆ ಮಲ್ಪೋರು ಅಂಚನೆ ಆನ ದುಂಬುಗಳ ಈ ಆಚರಣೆ ಮಲ್ತೊಂದು ಹೊಡೆದು ದೈವದೇವರನ್ನ ಒಂದು ಬೋರ್ಡು ಎಂಕ್ಲೆ ಏಪಳ ಅಂಚನೆ ಎಂಕ್ಲ ಹೊರಲೂಟ ಕಾರ್ಯಕ್ರಮ ನಾನು ದುಂಬುಗಳ ಆವಡು ಅನ್ಪಣ ನಾನದ ಜವನೇರ ಎಂಕ್ಲ ಪ್ರೋತ್ಸಾಹ ಕೊರತು ಎಂಕ್ಲ ಅಂತಂದುಳ್ಳ. ಈ ಮೂಲಕ ನಡುಮನೆಯು ಪ್ರತಿ ವರ್ಷ ಒಂದು ಅಭೂತಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾಗ್ತಾ ಇದೆ. ಕುಟುಂಬದ ಮಂದಿಯ ಒಗ್ಗಟ್ಟಿನ ಜೊತೆಗೆ ಮುಂದಿನ ಪೀಳಿಗೆಗೆ ನಮ್ಮ ಮಣ್ಣಿನ ಸಂಸ್ಕೃತಿಯ ಸೊಗಡನ್ನ ಪರಿಚಯಿಸುವ ಕೆಲಸವೂ ಆಗ್ತಾ ಇದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಮೂಡಿ ಬಂದು ನಮ್ಮೂರಿನ ಕಲೆ, ಸಂಸ್ಕೃತಿ, ಪರಂಪರೆಯು ಜಗದಗಲಕ್ಕೆ ಪಸರಿಸಲಿ ಎನ್ನುವುದು ಎಲ್ಲರ ಆಶಯವಾಗಿದೆ. ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ